ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ 3 ಹತ್ಯೆಗಳಲ್ಲಿ ಭಾಗಿಯಾದ ಆರೋಪಿಗಳು ಯಾವುದೇ ಸಂಘಟನೆಯವರಾಗಿರಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ. ಯಾವುದೇ ವ್ಯಕ್ತಿ, ಸಂಘಟನೆ, ಸಿದ್ಧಾಂತದವರು ಈ ಕೃತ್ಯಗಳ ಹಿಂದಿದ್ದರೂ ಬಿಡುವುದಿಲ್ಲ ಎಂದು ಡಿಜಿಪಿ ಪ್ರವೀಣ್ ಸೂದ್ ಸ್ಪಷ್ಟಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಹತ್ಯೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಅವರು ಇಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಯಾವುದೇ ಕೊಲೆ ನಡೆದರೂ ಸತ್ತವರು ಹಿಂದೂಗಳೋ, ಮುಸ್ಲಿಮರೋ ಅಥವಾ ಕ್ರೈಸ್ತರೋ ಎಂದು ನೋಡುವುದಿಲ್ಲ. ಅದನ್ನು ನಡೆಸಿದವರ ಧರ್ಮವನ್ನು ನೋಡುವುದಿಲ್ಲ ಎಂದರು. 3 ಪ್ರಕರಣಗಳ ಆರೋಪಿಗಳನ್ನು ಬಂಧನ ಮಾಡುತ್ತೇವೆ. ಅದರಲ್ಲಿ ಯಾರು ಭಾಗಿಯಾದರೂ ಅವರನ್ನು ಬಂಧಿಸಿ ಕ್ರಮ ತೆಗೆದುಕೊಳ್ಳುತ್ತೇವೆ. ಆರೋಪಿಗಳ ಶೀಘ್ರ ಬಂಧನವಾಗುವ ನಿರೀಕ್ಷೆಯೂ ಇದೆ. ಅಪರಾಧದ ಕುರಿತು ಮಾಹಿತಿ ಇದ್ದವರು ಪೊಲೀಸರ ಜೊತೆ ಹಂಚಿಕೊಳ್ಳಬಹುದು. ಮಾಹಿತಿ ಗೊತ್ತಿದ್ದು ಪೊಲೀಸರ ಜೊತೆ ಹಂಚಿಕೊಳ್ಳದಿದ್ದರೆ ಅವರ ಕೈವಾಡವೂ ಇದೆ ಎಂದು ಭಾವಿಸಬೇಕಾಗುತ್ತದೆ ಎಂದರು. ಇನ್ವೆಸ್ಟಿಗೇಷನ್ನಲ್ಲಿ ಏನಾದರೂ ಪ್ರೋಗ್ರೆಸ್ ಬಂದರೆ ನಮಗಿಂತ ಮುಂಚೆ ಕಮಿಷನರ್ ಅವರು, SP ಅವರು ಬಂದು ಮೊದಲು ತಿಳಿಸ್ತಾರೆ. ಈ ಕೇಸಲ್ಲಿ ಕೂಡ ಹೇಗೆ ಪ್ರೋಗ್ರೆಸ್ ಆಗುತ್ತೆ ತಮಗೆ ನೇರವಾಗಿ ಅವರು ತಿಳಿಸ್ತಾರೆ. ನಂದು ಉದ್ದೇಶ ಈ ಅರೆಸ್ಟ್ ಬಗ್ಗೆ ತಮಗೆ ಸುದ್ದಿ ಕೊಡೋದು ಅಥವಾ ಯಾರು ಎಲ್ಲಿ ಏನು ಮಾಡಿದ್ದಾರೆ ಅದರ ಬಗ್ಗೆ ಸುದ್ದಿ ಕೊಡೋದು ಬದಲು ಒಂದು ಅಶ್ಯೂರೆನ್ಸ್ ನಮ್ಮ ಮೂಲಕ ಎಲ್ಲ ನಾಗರಿಕರಿಗೆ ಅಶ್ಯೂರೆನ್ಸ್ 3 ಕೇಸ್ ಇದೆ, 3 ಕೇಸ್ ಪತ್ತೆ ಮಾಡ್ತೀವಿ. ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಅದು ಯಾವುದು ಸಂಸ್ಥೆ ಭಾಗಿಯಾಗಿದ್ದರೋ, ಯಾರು ವ್ಯಕ್ತಿ ಭಾಗಿಯಾಗಿದ್ದಾರೆ, ಯಾವುದು ಥಿಂಕಿಂಗ್ ಐಡಿಯಾಲಜಿ ಭಾಗಿಯಾಗಿದ್ದಾರೆ, ಅವ್ರು ಯಾರಿಗೆ ನಾವು ಬಿಡೋದಿಲ್ಲ, ಅವ್ರ ಮೇಲೆ ಕ್ರಮ ನಾವು ತಗೋತೀವಿ. ಸರ್, ಮಂಗಳೂರು ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಮಂಗಳೂರು ಜನತೆಗೆ ಇಷ್ಟೇ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಸಮಾಜದಲ್ಲಿ ಯಾವುದು ಕ್ರೈಮ್ ಇರಲಿ, ಮರ್ಡರ್ ಇರಲಿ, ಬೇರೆ ಯಾವುದು ಕ್ರೈಮ್ ಇರಲಿ, ಆ ಕ್ರೈಮ್ ನೋಡೋದವರು ಯಾರು ಇದ್ದೇ ಇರ್ತಾರೆ. ನೋಡಲಿಲ್ಲ ಅಂದರೆ ಗೊತ್ತಿದ್ದವರು ಯಾರು ಇದ್ದೇ ಇರ್ತಾರೆ, ಅಥವಾ ಅದರ ಬಗ್ಗೆ ಮಾಹಿತಿ ಇದ್ದವರು ಯಾರಾದರೂ ನಾಗರಿಕರು ಇದ್ದೇ ಇರ್ತಾರೆ. ಅಂಥ ನಾಗರಿಕರು ಮುಂದೆ ಬಂದು ಪೊಲೀಸ್ಗೆ ಸಹಯೋಗ ಕೊಡಬೇಕು. ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ಇದರಲ್ಲಿ ಭಾಳಷ್ಟು ಕೇಸಸ್ ತಪ್ಪಿಸೋಕ್ಕಾಗಲ್ಲ. ಅವರು ಕೊಡಲಿಲ್ಲ ಅಂದರೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಒಂಥರ ಒಂದು ನಮ್ಮ ಕನ್ಕ್ಲೂಷನ್ಗೆ ನಾವು ಬರಬೇಕಾಗಿದೆ. ಸೊ